ಮಡಂತ್ಯಾರಿನ ಇತಿಹಾಸ ಪ್ರಸಿದ್ಧ ಕೆರೆ ಈಗ ಓಪನ್ ಆಗುತ್ತಾ ಅನ್ನುವಂಥ ಭೀತಿಯಲ್ಲಿ ಸಾರ್ವಜನಿಕರು ಇರುವಂಥದ್ದು ಬಂಗೇರಕಟ್ಟೆ ಕೆರೆಯ ಮುಂಭಾಗದಲ್ಲಿ ನಾವಿದ್ದೇವೆ. ಬಂಗೇರಕಟ್ಟೆ ಕೆರೆಯ ಬಂಗೇರಕಟ್ಟೆ ಕೆರೆಯ ಈ ರಸ್ತೆಯಲ್ಲಿ ನೀರು ಪಾಸ್ ಆಗಿದೆ ಅನ್ನುವಂಥ ಆತಂಕದಲ್ಲಿ ಜನರಲ್ಲಿ ಸೇರಿದ್ದಾರೆ. ಜೊತೆಗೆ ಈಗಾಗಲೇ ಸುದ್ದಿ ನ್ಯೂಸ್ ಬೆಳ್ತಂಗಡಿಗೂ ಕೂಡ ಕರೆ ಮಾಡಿ ತಿಳಿಸಿರುವಂಥದ್ದು ಇಲ್ಲಿ ಆತಂಕ ಇದೆ. ಯಾಕೆಂತಂದರೆ ಕೆರೆ ಓಪನ್ ಆದರೆ ಒಂದಷ್ಟು ಸಂಚಾರ ಅಸ್ತವ್ಯಸ್ತ ಆಗುತ್ತೆ, 100ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ ಆಗುತ್ತೆ, ಅಂದರೆ ತೊಂದರೆ ಆಗ್ತದೆ ಸಂಚಾರಕ್ಕೆ. ಜೊತೆಗೆ ಒಂದೆರಡು ತೋಟಗಳು ಕೂಡ ಸಂಪೂರ್ಣ ನೀರು ಪಾಲಾಗುತ್ತೆ, ಕೃಷಿಕರು ಸಂಕಷ್ಟವನ್ನು ಅನುಭವಿಸ್ತಾರೆ ಅನ್ನುವಂಥ ಆತಂಕದಲ್ಲಿ ಜನರಿದ್ದಾರೆ. ನೋಡುವ, ಇಲ್ಲಿ ಒಂದಷ್ಟು ಸಾರ್ವಜನಿಕರು ಅಂದರೆ ಸ್ಥಳೀಯರು ಸೇರಿದ್ದಾರೆ, ಮಡಂತ್ಯಾರ್ನ ಬಂಗೇರಕಟ್ಟೆ ಸಮೀಪದ ನಿವಾಸಿಗಳು ಸೇರಿದ್ದಾರೆ, ಜೊತೆ ಗ್ರಾಮ ಪಂಚಾಯತ್ನ ಸದಸ್ಯರು ಮತ್ತು ಕೆಲವು ಮುಖಂಡರು ಕೂಡ ಇದ್ದಾರೆ ಜೊತೆಗೆ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ನಮಸ್ತೆ, ವಿಶ್ವನಾಥ್ ಪೂಜಾರಿ, ಮಡಂತಿಯವರು ಗ್ರಾಮ ಪಂಚಾಯತ್ ಸದಸ್ಯ. ಏನು ಹೇಳ್ತೀರಿ, ಬಂಗೇರಕಟ್ಟೆ ಕೆರೆ ಏನು ಈಗಾಗಲೇ ಒಮ್ಮೆ ನೀರು ಪಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಹೌದಾ? ಅದು ನಾನು ಕಂಡ ರೀತಿಯಲ್ಲಿ ಈ ವರ್ಷ ಮಾತ್ರ ಈ ಥರ ಒಂದು ನೀರು ಈ ಕಟ್ಟದಿಂದ ಮೇಲೆ ಪಾಸಾದೊಂದು ಇತಿಹಾಸ. ಬಹುಶಃ ತಾಲೂಕಿನಲ್ಲಿ ಒಂದು ಇತಿಹಾಸ ಇರುವಂಥ 3 ಕೆರೆಗಳು, ಒಂದು ಉಜಿರೆ ಬಳಿ ಇರುವಂಥ ಅತ್ತಾಜೆಯಲ್ಲಿ, ಎರಡನೇದು ಸಿರ್ಲಾಲು ಮತ್ತು 3ನೇ ಕೆರೆ ಇದು ಭಾರಿ ಪ್ರಸಿದ್ಧ ಕೆರೆ. ಬಹುಶಃ ಒಂದು 200 ವರ್ಷ ಇತಿಹಾಸ ಇರುವಂಥ ಒಂದು ಈ ಕೆರೆ. ಇತಿಹಾಸ ಪ್ರಸಿದ್ಧ ಬಲ್ಲಮಂಜ ಅನಂತೇಶ್ವರ ದೇವರ ಕಂಬಳ. ಈ ಕಂಬಳಕ್ಕೆ ಈ ಕೆರೆಯಿಂದ ಒಂದು ಕಾಲುವೆ ಮೂಲಕ ನೀರು ಕೊಟ್ಟಂಥ ಇತಿಹಾಸ ಇದೆ ಹಿಂದಿನ ಕಾಲದಿಂದ. ಅಂಥ ಒಂದು ಪ್ರಸಿದ್ಧವಾದ ಕೆರೆ ಇದು. ಈಗ ತಾನೇ ನಾವು ಸ್ವಲ್ಪ ಇದಕ್ಕೆ ಶಾಸಕರ ಹತ್ರ ಬೇಡಿಕೆ ಇಟ್ಟು 1,70,00,000 ರೂಪಾಯಿ ಇಟ್ಟು ಈ ಕೆರೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಶಾಸಕರು ಅನುದಾನವನ್ನು ಕೂಡ ಮೀಸಲಿಟ್ಟಿದ್ದಾರೆ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ. ಇವತ್ತು ಆತಂಕ ಇದೆಯಾ? ಇವತ್ತೇನಾದರೂ ಜೋರು ಮಳೆ ಬಂದರೆ? ಜೋರು ಮಳೆ ಬಂದರೆ ಇದು ಆತಂಕ ಇರುವಂಥ ಸಂದರ್ಭ ಜಾಸ್ತಿ ಉಂಟು. ಅಂದರೆ ಒಂದು ಕಡೆಯಿಂದ ನೀರು ಹೋಗುವಂಥ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಈ ಥರದದ್ದು ಇದು ಇತಿಹಾಸದಲ್ಲಿ ಪ್ರಥಮ. ನೀರು ಜಾಸ್ತಿಯಾಗಿ ಮೇಲಿಂದ ಹೋದದ್ದು ಇತಿಹಾಸದಲ್ಲಿ ಪ್ರಥಮ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ಅಶೋಕ್ ಅಂತೇಳಿ, ಈ ಸ್ಥಳೀಯ ನಿವಾಸಿ. ಇದು ಅಂದರೆ ತುಂಬ ವರ್ಷ, ಈಗ ವಿಶ್ವನಾಥ್ರು ಹೇಳಿದ ಹಾಗೆ ತುಂಬ ವರ್ಷದಿಂದ ಇದಕ್ಕೆ ಇತಿಹಾಸ ಇದೆ. ಆದರೆ ಈ ಕಡೆಯಿಂದ ಒಂದು 100 ಮನೆಗಳು ಹಾದು ಹೋಗ್ತದೆ ಈ ಭಾಗದಿಂದ. ಇಲ್ಲಿಯಾದರೂ ಇದು ಮಧ್ಯಭಾಗದಿಂದ ಇದು ರೋಡು ಇದಾದರೆ ಈ ಕಡೆಯಿಂದ ರಸ್ತೆ ಸಂಪರ್ಕ ಇರುವುದಿಲ್ಲ ಯಾರಿಗೂ ಹೋಗಲಿಕ್ಕೆ. ಹಾಗಾಗಿ ಈ ಬಗ್ಗೆ ಇಲಾಖೆ ಇದಕ್ಕೆ ಆದಷ್ಟು ಬೇಗ ಕ್ರಮವನ್ನು ಕೈಗೊಂಡ್ರೆ ಒಳ್ಳೆಯದಿತ್ತು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಕೆ, ಮತ್ತಷ್ಟು ಸ್ಥಳೀಯರಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಊರು? ಸರ್ ನಮ್ಮೂರು ಇಲ್ಲಿ ಬಂಗೇರಕಟ್ಟೆ, ನಾವು ಇಲ್ಲಿ ನಿವಾಸಿ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಈ ಥರ ನಾವು ಕಂಡಿರೋದು. ಅಂದರೆ ಆ್ಯಕ್ಚುಲಿ ಈ ಥರ ನೀರು ಹೋಗೋದು ದೊಡ್ಡ ಸಮಸ್ಯೆ. ಹಾಗಾದರೆ ಇದ್ರ ಬಗ್ಗೆ ಶಾಸಕರ ಗಮನಕ್ಕೆ ಬಂದಿದೆ, ಇದರಲ್ಲಿ ಅಭಿವೃದ್ಧಿ ಉಂಟು. ಅದು ಈ ಸಲದೊಂದು ಮಳೆ ಹೆಚ್ಚಿದ್ದ ಕಾರಣ ಈ ರೀತಿ ಆಗಿರ್ಬೋದು. ಆದರೆ ಮುಂದಿನ ಕಾಲದಲ್ಲಿ ಇದರ ಬಗ್ಗೆ ಸ್ವಲ್ಪ ನಾವು ನಿಗಾ ವಹಿಸೋದು ಉತ್ತಮ ಅಂತ ನಮ್ಮ ಅಭಿಪ್ರಾಯ. ಯಾಕಂದರೆ ಮುಂದಿನ ಎಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕಂತ. ಇಲ್ಲಿ ನಾವು ಕಾಣ್ತಾ ಇದ್ದೇವೆ, ನೀರು ಪಾಸಾಗಿ ಹೋಗ್ತಾ ಇರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಪಾಸಾಗಿ ಹೋಗಲಿಕ್ಕೆ ಅಂದರೆ ಪ್ರೆಷರ್ ಕ್ರಿಯೇಟ್ ಆಗದೇ ಇರಲಿ ಅನ್ನುವಂಥದ್ದಕ್ಕೆ ಒಂದು ಅದಕ್ಕೆ ಹೋಗಲಿಕ್ಕೆ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಅದು ನೇರವಾಗಿ ತೋಟಕ್ಕೆ ಹೋಗ್ತಾ ಇದೆ. ನಮಸ್ತೆ, ನಿಮ್ಮ ಹೆಸರೇನು? ನನ್ನ ಹೆಸರು ರಜತ್ ಅಂತ. ಓಕೆ, ಏನು ಹೇಳ್ತೀರಿ? ಅದೇ ಕೆರೆದು ಪ್ರಮಾಣ ನೀರು ಮೇಲೆ ಇಷ್ಟು ಫಸ್ಟ್ ಟೈಮ್ ಈ ಥರ ಆಗ್ತಿರೋದು. ಈಗಿನ ಮುಂಚೆ ಆಗಿದೆ ಅಂದರೆ ಅರ್ಧ, ಬಟ್ ಇವತ್ತು ಮೇಲೆ ಹಾರಿ ಫುಲ್ ಈ ಕಡೆ ಬರ್ತಾವೆ ನೀರು. ಆದ ಕಾರಣ ಮಕ್ಕಳೆಲ್ಲ ಶಾಲೆಗೆ ಬೇರೆ ಹೋಗ್ತಾ ಇದ್ದಾರೆ. ಆದ ಕಾರಣ ಅದು ಸೈಡಲ್ಲಿ ಎಂಥದೊಂದು ಮಾಡೋದಿದೆ, ಸ್ವಲ್ಪ ಕಾಲು ಜಾರಿದ್ರು ಕೂಡ ಕೆಳಗೇನೆ, ಅದನ್ನು ಮಾತಾಡೋದಿಲ್ಲ. ಆದ ಕಾರಣ ಮುಂಜಾಗ್ರತೆ ಕ್ರಮವಾಗಿ ಏನಾದೊಂದಕ್ಕೊಂದು ವ್ಯವಸ್ಥೆ ಮಾಡಬೇಕಂತ. ಇಲ್ಲಿ ಮಕ್ಕಳು ಮತ್ತು ಸುಮಾರು 100ಕ್ಕೂ ಹೆಚ್ಚು ಮನೆಗಳಿದ್ದಾವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಮಹಿಳೆಯರು ಕೂಡ ಸೇರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಏನು ಹೆಸರು ನಿಮ್ಮದು? ಸವಿತಾ ಅಂತ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಆತಂಕ ಇದೆಯಾ? ಆತಂಕ ಆಗ್ತಿದೆ. ಅಂದರೆ ನಾವು ಮಕ್ಕಳೆಲ್ಲ ಸಣ್ಣವರು ಇಲ್ಲಿ ಕೆರೆಯಲ್ಲಿ ಇಷ್ಟು ವರ್ಷ ಈಗ ಇರಲಿಲ್ಲ. ಈ ಸಲ ಹೀಗಾಗಿದೆ ಅಂದರೆ ಸ್ವಲ್ಪ ಭಯ ಆಗುತ್ತೆ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ. ಒಬ್ಬೊಬ್ಬರು ಹೋಗುವಾಗ ಎಲ್ಲ ಭಯ ಆಗ್ತದೆ. ಆ ಸೈಡಲ್ಲೆಲ್ಲ ಹೋಗಲಿಕ್ಕೆ ಧೈರ್ಯ ಇಲ್ಲ, ಹಾಗೆ ಅಷ್ಟೇ. ಇಲ್ಲಿ ಮಕ್ಕಳು ಕೂಡ ಇದ್ದಾರೆ. ನಮಸ್ತೆ. ನಮಸ್ತೆ. ಏನು ಹೆಸರು? ಗುರುಪ್ರೀತ್. ಅಂದೆನ್ ತೂನ ಪೊಡಿಗಪ್ಪನ ದಾದಾ ಒಡಿಗೆಪ್ಪ ದಯಗೆ ಒಂದು ಪೋರೆಪುರ ಬಂಗಾಪನ ಏತನೇ ಕ್ಲಾಸಿಗೆ? 5ನೇ. ಇದು ಇವರ ಮಾತು. ಇಲ್ಲಿ ಸ್ಥಳೀಯರು ಎಲ್ಲರೂ ಕೂಡ ಮಾತನಾಡುವಂಥದ್ದು ಏನು ಅಂತಂದರೆ, ನೀರು ಇನ್ನೇನು ಕೆಲವೇ ದಿನ ಅಂದರೆ ಆಯ್ತು, ಇವತ್ತೇನಾದರೂ ಜೋರಾದ ಮಳೆ ಬಂದರೆ ಖಂಡಿತವಾಗಿಯೂ ನೀರು ಮೇಲ್ಭಾಗಕ್ಕೆ ಬರ್ತದೆ ಅನ್ನುವಂತಹ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ಬೋದು ಅನ್ನುವಂಥದ್ದು ಕೂಡ
ಸಂಬಂಧಪಟ್ಟವರು ಯೋಚಿಸಬೇಕು. ಯಾಕೆಂತಂದರೆ ಕೆರೆ ಒಂದು ವೇಳೆ ಕೆರೆ ಕಟ್ಟೆ ಒಡೆದ್ರೆ ಖಂಡಿತವಾಗಿಯೂ ದೊಡ್ಡ ಆತಂಕ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ರೀತಿಯಂತಹ ಅನುಮಾನ ಇಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ಇದಕ್ಕೆ ಬೇಕಾದಂಥ ಸೂಕ್ತ ವ್ಯವಸ್ಥೆಯನ್ನು ಸಂಬಂಧಪಟ್ಟವರು ಕಲ್ಪಿಸಬೇಕು ಅನ್ನುವಂಥದ್ದು ಸುದ್ದಿಯ ಒತ್ತಾಯ. ಹರ್ಷ ಬಳ್ಳಮಂಜೆ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್.